ಎಲ್ರಿಗೂ ನಮಸ್ಕಾರ. ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾಗ್ಯಶ್ರೀ. ನಾವು ಇಂದು ದೇರ್ಲಕಟ್ಟೆಯ ಯನಪೋಯ ವೈದ್ಯಕೀಯ ಕಾಲೇಜು ಹಾಗೂ ಆಸ್ಪತ್ರೆಯಲ್ಲಿ ಇದ್ದೇವೆ. ನಾವು ಈಗ ಮಕ್ಕಳ ಶಸ್ತ್ರಚಿಕಿತ್ಸೆಯ ಶಿಬಿರ ಹಾಗೂ ಮಕ್ಕಳ ಶಸ್ತ್ರಚಿಕಿತ್ಸೆಯ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಇಂದು ನಾವು ಯನಪೋಯ ವೈದ್ಯಕೀಯ ಕಾಲೇಜು ಹಾಗೂ ಆಸ್ಪತ್ರೆಯಲ್ಲಿದ್ದೇವೆ. ನಮ್ಮೊಂದಿಗೆ ಡಾಕ್ಟರ್ ಅರ್ಸಫ್ ಅಹಮದ್, ಅಸೋಸಿಯೇಟ್ ಪ್ರೊಫೆಸರ್ ಇನ್ ದ ಡಿಪಾರ್ಟ್ಮೆಂಟ್ ಆಫ್ ಪಿಡಿಯಾಟ್ರಿಕ್ ಸರ್ಜರಿ ಇವರಿದ್ದಾರೆ. ಡಾಕ್ಟರ್, ತಮಗೆ ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಡಾಕ್ಟರ್, ಮಕ್ಕಳ ಚಿಕಿತ್ಸೆ ಅಂದರೆ ಏನು? ಮಕ್ಕಳಿಗೆ ಶಸ್ತ್ರಚಿಕಿತ್ಸೆ ಯಾಕೆ ಬೇಕು? ನೋಡಿ, ಸಾಮಾನ್ಯವಾಗಿ ನಮ್ಮ ಭಾರತ ದೇಶದಲ್ಲಿ 40% ಜನರು ಮಕ್ಕಳು ಮತ್ತು ಹದಿಹರೆಯದ ಈ ವಯೋಮಾನದಲ್ಲಿ ಬರ್ತಾರೆ. ಮಕ್ಕಳು ಅಂತ ಹೇಳಿದರೆ ನಾರ್ಮಲಿ ನಮಗೆ ಸಾಮಾನ್ಯವಾಗಿ ನಮ್ಮ ತಲೆಗೆ ಬರುವುದು ಜ್ವರ, ತಲೆನೋವು, ಕೆಮ್ಮು ಈ ಥರ. ಅಂದರೆ ಮೆಡಿಕಲ್ ಸಿಂಪ್ಟಮ್, ಏನು ವೈದ್ಯಕೀಯ ಕಾಯಿಲೆಗಳು ಅಂತ ಹೇಳ್ತೀವಿ, ಅದು ಜನಸಾಮಾನ್ಯರಲ್ಲಿ ಒಂದು ಕಲ್ಪನೆ. ಬಟ್ ಇದರ ಜೊತೆಗೆ ಈ ಮಕ್ಕಳಲ್ಲಿ 3ರಲ್ಲಿ 1 ಮಗುವಿಗೆ ಅಂಥ ಸಮಸ್ಯೆ ಇರ್ತದೆ. ಇಲ್ಲಿ ನೀವು ಆಪರೇಷನ್ ಅಂದರೆ ಶಸ್ತ್ರಚಿಕಿತ್ಸೆಯ ಅಗತ್ಯ ಇರ್ತದೆ. ಸೊ ಇದಕ್ಕಾಗಿ ನಾವು ಈ ಸಂದರ್ಭದಲ್ಲಿ ನಾವು ಇದಕ್ಕಾಗಿ ಸ್ಪೆಷಲಾಗಿ ನುರಿತ ತಜ್ಞರಾದಂತಹ, ಈ ಸ್ಪೆಷಾಲಿಟಿಯಲ್ಲಿ ನುರಿತ ತಜ್ಞರಾದಂತಹ ಪೀಡಿಯಾಟ್ರಿಕ್ ಸರ್ಜನ್ಸ್ ಅಂದರೆ ಮಕ್ಕಳ ಶಸ್ತ್ರಚಿಕಿತ್ಸಾ ತಜ್ಞರನ್ನು ಭೇಟಿಯಾಗಿ ಅವರ ಸಲಹೆ ಸೂಚನೆಯನ್ನು ತಗೊಳ್ಳೋದು ಉತ್ತಮ. ಯಾಕಂತ ಹೇಳಿದರೆ ಮಕ್ಕಳ ಆರೋಗ್ಯ ರಚನೆ ಮತ್ತು ಅವರ ಶರೀರದಲ್ಲಿ ಇರುವಂತಹ ಫಿಸಿಯಾಲಜಿ ಅಂತ ಏನು ಹೇಳ್ತೇವೆ, ಅದು ವಯಸ್ಕರಿಗಿಂತ ತುಂಬ ಭಿನ್ನವಾಗಿರುತ್ತದೆ. ಮತ್ತು ಎರಡನೇದು, ಮಕ್ಕಳಲ್ಲಿ ಬರುವಂತಹ ಕಾಯಿಲೆಗಳು, ಶಸ್ತ್ರಚಿಕಿತ್ಸಾ ಸಮಸ್ಯೆಗಳು ದೊಡ್ಡವರಲ್ಲಿ ಬರೋದಕ್ಕಿಂತ ತುಂಬ ಭಿನ್ನವಾಗಿರ್ತದೆ. ಸೊ ಅದಕ್ಕೆ ಬೇಕಾಗುವಂಥ ಆಪರೇಷನ್ಸು, ಶಸ್ತ್ರಚಿಕಿತ್ಸೆ ಅಂತ ಏನು ಹೇಳ್ತೇವೆ, ಅದನ್ನು ಕೂಡ ನಾವು ಬೇರೆ ಬೇರೆ ವಯೋವರ್ಗದಲ್ಲಿ ಬೇರೆ ಬೇರೆ ಆಪರೇಷನ್ ಬೇಕಾಗಿ ಬರ್ತದೆ. ಅದು ಸಾಮಾನ್ಯವಾಗಿ ನಾವು ವಯಸ್ಕರಲ್ಲಿ ಅಂಥ ಆಪರೇಷನ್ಸ್ಗಳನ್ನು ನೋಡುವುದಿಲ್ಲ. ಸೊ ಇದಕ್ಕಾಗಿ ನೀವು ಮಕ್ಕಳಲ್ಲಿ ಏನಾದರೂ ಆಪರೇಷನ್ ಸಮಸ್ಯೆ ಬಂದರೆ, ಅಂದರೆ ಅಂಥ ಸಮಸ್ಯೆ ಇಲ್ಲಿ ನಿಮಗೆ ಶಸ್ತ್ರಚಿಕಿತ್ಸೆ ಅಗತ್ಯ ಇರ್ತದೆ. ಸೊ ಅಂಥ ಕಂಡೀಷನ್ಸಲ್ಲಿ ನೀವು ಮಕ್ಕಳ ಸರ್ಜನ್ ಅಂದರೆ ಮಕ್ಕಳ ಶಸ್ತ್ರಚಿಕಿತ್ಸಾ ವೈದ್ಯರನ್ನು ಭೇಟಿಯಾಗುವುದು ಉತ್ತಮ. ಹಾಗಾದರೆ ಡಾಕ್ಟರ್, ಈ ಆಪರೇಷನ್ನಿಗೆ ಸಾಧಾರಣವಾದ ಪ್ರಾಬ್ಲಮ್ಸ್ಗಳೇನು? ನಾನು ಹೇಳಿದ ಹಾಗೆ ಈ ಮಕ್ಕಳಲ್ಲಿ, ಅಂದರೆ ಮಕ್ಕಳು ಅಂತ ಹೇಳಿದರೆ ನಾವು ಇವತ್ತು ಜನಿಸಿದ್ದ ಮಗುವಿನಿಂದ ಹಿಡಿದು 16-18 ವರ್ಷದವರೆಗೆ ನಾವು ಈ ಪೀಡಿಯಾಟ್ರಿಕ್ ಅಂದರೆ ಮಕ್ಕಳ ವಿಭಾಗದಲ್ಲಿ ಮಕ್ಕಳಾಗಿ ಕನ್ಸಿಡರ್ ಮಾಡ್ಬೋದು, ಅಂದರೆ ತೆಗಿಬೋದು ಮಕ್ಕಳನ್ನು. ಸೊ ಈ ಮಕ್ಕಳ ಇವತ್ತು ಹುಟ್ಟಿದ ನವಜಾತ ಶಿಶುವಿನಿಂದ ಹಿಡಿದು 16-18 ವರ್ಷದವರೆಗೆ ಹದಿಹರೆಯ ಅಂತ ಏನು ಹೇಳ್ತೇವೆ. ಸೊ ಈ ಪ್ರತಿಯೊಂದು ಆ ವಯೋಮಾನಕ್ಕೆ ತಕ್ಕಂತೆ ಒಂದೊಂದು ವರ್ಷದಲ್ಲಿ, ಒಂದೊಂದು ಘಟ್ಟದಲ್ಲಿ ಒಂದು ವಿಶಿಷ್ಟ ಶಸ್ತ್ರಚಿಕಿತ್ಸೆ ಸಮಸ್ಯೆಗಳನ್ನು ನಾವು ನೋಡ್ಬೋದು. ನಾರ್ಮಲಿ ನಾವು ಸಾಮಾನ್ಯವಾಗಿ ನವಜಾತ ಶಿಶುವಲ್ಲಿ ಕಂಡುಬರುವಂಥ ಸಮಸ್ಯೆಗಳು ಹುಟ್ಟಿದಾಗಿಂದ ಜನ್ಮಜಾತವಾಗಿ ಬರುವಂತಹ ಸಮಸ್ಯೆಗಳು. ಅಂದರೆ ಅನ್ನನಾಳ ಇಲ್ಲದೇ ಇರುವಂಥದ್ದು, ಅದು ಟ್ರೆಕಿಯೋಇಸೋಫೇಜಿಯಲ್ ಫಿಸ್ಟುಲಾ ಅಂತ ಹೇಳ್ತೇವೆ. ಇಲ್ಲ ನಾವು ಸಾಮಾನ್ಯವಾಗಿ ಡಯಾಫ್ರಮ್, ಹೊಟ್ಟೆ ಮತ್ತು ಎದೆಯನ್ನು ಸಪ್ರೇಟ್ ಮಾಡುವಂಥ ಪರದೆ ಇರ್ತದೆ, ಡಯಾಫ್ರಮ್ ಅಂತ ಹೇಳ್ತೇವೆ. ಅದರಲ್ಲಿ ಏನಾದರೂ ತೂತಿದ್ರೆ, ಸೊ ಅಂಥ ಕಂಡೀಷನಲ್ಲಿ ಹೊಟ್ಟೆಯೊಳಗಿರುವಂಥ ಆರ್ಗನ್ಸ್ ಕರುಳು ಎದೆಗೆ ಹೋಗಿ ಶ್ವಾಸ ತೆಗೀಲಿಕ್ಕೆ ಮಗುವಿಗೆ ಸಮಸ್ಯೆ ಆಗ್ಬೋದು. ಸೊ ಅಂಥ ಕಂಡೀಷನ್ಸಲ್ಲಿ ಆಪರೇಷನ್ನ ಅಗತ್ಯ ಇರ್ತದೆ. ಮತ್ತು ಇನ್ನುಳಿದ ಸಮಸ್ಯೆಗಳು, ಕೆಲವರಿಗೆ ಅನ್ನನಾಳದ ಸರಿಯಾಗಿ ಫಾರ್ಮ್ ಆಗಿರುವುದಿಲ್ಲ. ಸೊ ಅದಕ್ಕೆ ಸಂಬಂಧಪಟ್ಟ ಸಮಸ್ಯೆ ಇರ್ಬೋದು. ಇಲ್ಲ ಮಲದ್ವಾರ ಸರಿಯಾಗಿ ಮುಚ್ಚಿರ್ತದೆ ಒಂದೊಂದು ಮಕ್ಕಳಲ್ಲಿ, ಎನೋರೆಕ್ಟಲ್ ಅನಾಮಲಿ ಅಂತ ಏನು ಹೇಳ್ತೇವೆ. ಸೊ ಇಂಥ ಎಲ್ಲ ಕಂಡೀಷನ್ಸಲ್ಲಿ ನಮಗೆ ಮಗು ಹುಟ್ಟಿದ ತಕ್ಷಣ ಎಮರ್ಜೆನ್ಸಿಯಾಗಿ ಆಪರೇಷನ್ ಬೇಕಾಗಿ ಬರ್ಬೋದು. ಅಂದರೆ ತಾತ್ಕಾಲಿಕವಾಗಿ ನಾವು ಆಪರೇಷನ್ ಮಾಡಿ ಮಗುವನ್ನು
ತಾತ್ಕಾಲಿಕವಾಗಿ ಆಪ್ರೇಷನ್ ಮಾಡಬೇಕಾಗಿ ಬರ್ಬೋದು. ಮತ್ತು ಸ್ವಲ್ಪ ಮಗು ದೊಡ್ಡದಾದ ಮೇಲೆ ನಾವು ಅದನ್ನು ಸರಿಯಾದ ಏನು ಅದರ ಡೆಫಿನಿಟಿವ್ ಪ್ರೊಸೀಜರ್ ಅಂತ ಏನು ಹೇಳ್ತೇವೆ ಅದನ್ನು ಮಾಡಿ ಮತ್ತು ಮಗುವನ್ನು ನಾರ್ಮಲ್ ಏನು ಉಳಿದ ಮಕ್ಕಳ ಹಾಗೆ ಜೀವನ ಶೈಲಿ ಮಾಡುವಂತೆ ನಾವು ಪ್ರಯತ್ನ ಮಾಡ್ಬೋದು. ಇದು ನವಜಾತ ಶಿಶುವಲ್ಲಿ ಕಂಡುಬರುವಂಥ ಸಮಸ್ಯೆಗಳು. ಇನ್ನು ಸ್ವಲ್ಪ ದೊಡ್ಡದಾದ ಮೇಲೆ ಅಂದರೆ ಮಗು 1 ವರ್ಷ ಆಯಿತು, 2 ವರ್ಷ ಆಗುವಾಗ ಇನ್ನಿತರ ಸಮಸ್ಯೆಗಳು ಅಂದರೆ ಶಸ್ತ್ರಚಿಕಿತ್ಸಾ ಸಮಸ್ಯೆಗಳು ಕಂಡುಬರ್ಬೋದು. ನಾರ್ಮಲಿ ಹೇಳ್ತೇವೆ ಹರ್ನಿಯಾ ಅಂತ ಹೇಳುವುದು. ಹರ್ನಿಯಾ ಅಂದರೆ ನಾವು ಹೊಟ್ಟೆ ಕೆಳಭಾಗದಲ್ಲಿ ಬರುವಂತಹ ಏನು ಊತ, ಇಲ್ಲ ಹೈಡ್ರೋಸೀಲ್ ಇರ್ಬೋದು, ಅಂದರೆ ವೃಷಣದಲ್ಲಿ ಬರುವಂತಹ ಏನು ಊತ. ಸೊ ಇಂಥ ಸಮಸ್ಯೆಗಳು. ಇನ್ನೂ ಸ್ವಲ್ಪ ದೊಡ್ಡದಾದರೆ ಮಗು ಅಂದರೆ 5, 6, 8 ಇಲ್ಲ ಟೀನೇಜ್ ಹದಿಹರೆ ಅಂತ ಏನು ಹೇಳ್ತೇವೆ, ಆವಾಗ ನಾವು ಸಾಮಾನ್ಯವಾಗಿ ಕಂಡುಬರುವಂಥದ್ದು ಅಪೆಂಡಿಕ್ಸ್ ಪ್ರಾಬ್ಲಮ್, ಅಪೆಂಡಿಸೈಟಿಸ್ ಅಂತ ಹೇಳೋದು. ಸೊ ಈ ಥರ ಒಂದೊಂದು ವಯೋಮಾನಕ್ಕೆ ವಯೋವರ್ಗಕ್ಕೆ ತಕ್ಕಂತೆ ಒಂದೊಂದು ಶಸ್ತ್ರಚಿಕಿತ್ಸಾ ಸಮಸ್ಯೆಗಳು ಮಕ್ಕಳಲ್ಲಿ ಕಾಣ್ತದೆ. ಸೊ ಇದಕ್ಕೆ ಅನುಗುಣವಾಗಿ ಅದನ್ನು ಸರಿಯಾಗಿ ತಪಾಸಣೆ ಮಾಡಿ ಬೇಕಾದಂತಹ ಏನು ಇನ್ವೆಸ್ಟಿಗೇಷನ್ ಅಂದರೆ ತಪಾಸಣೆಗಳು ಏನಿವೆ ಅದನ್ನು ಮಾಡಿ ಮತ್ತು ಅದಕ್ಕೆ ಬೇಕಾದಂತಹ ಏನು ಟ್ರೀಟ್ಮೆಂಟನ್ನು, ಚಿಕಿತ್ಸೆಯನ್ನು ನಾವು ಕೈಗೊಳ್ಳಬೇಕಾಗಿ ಬರ್ತದೆ. ಹಾಗಾದರೆ ಡಾಕ್ಟರ್, ಹೌ ಲಾಂಗ್ ಇಟ್ ವಿಲ್ ಟೇಕ್? ಅಂದರೆ ಈಗ ಆಪ್ರೇಷನ್ ಮಾಡಿ ನವಜಾತ ಶಿಶುವಿಗೆ ಆಪ್ರೇಷನ್ ಮಾಡಿದಾಗ ಎಷ್ಟು ಕಾಲಾವಧಿಯಲ್ಲಿ ಕ್ಯೂರ್ ಆಗ್ಬೋದು? ನವಜಾತ ಶಿಶುವಲ್ಲಿ ಅಂದರೆ ನಾನು ಹೇಳಿದ ಹಾಗೆ ನಾವು ಯಾವ ಚಿಕಿತ್ಸೆಯನ್ನು ನಾವು ಪ್ಲ್ಯಾನ್ ಮಾಡ್ತೇವೆ, ಸೊ ಅದು ಅದರ ಮಗುವಿನ ಸಮಸ್ಯೆ ಏನಿರ್ತದೆ ಅದರ ಮೇಲೆ ಹೊಂದಿಕೊಂಡಿರ್ತದೆ. ಅಂದರೆ ಸಾಧಾರಣವಾಗಿ ಈಗ ತುಂಬ ಟೈಮ್ ಹೇಳ್ತಾರೆ ಏನು ಮಕ್ಕಳು ಹುಟ್ಟಿದ ತಕ್ಷಣ ಮಲದ್ವಾರ ಇರುವುದಿಲ್ಲ, ಏನೋ ರೆಕ್ಟಲ್ ಅನಾಮಲಿ ಅಂತೇಳಿ. ಸೊ ಅಂಥ ಕಂಡೀಷನಲ್ಲಿ ಎಮರ್ಜೆನ್ಸಿಯಾಗಿ ನಾವು ಕರುಳಿನ ಒಂದು ಭಾಗವನ್ನು ಹೊರಗೆ ತಂದು ಒಂದು ಟೆಂಪರರಿ ಮಲ ಹೊರಗೆ ಹೋಗಲಿಕ್ಕೆ ಒಂದು ವ್ಯವಸ್ಥೆ ಮಾಡಬೇಕಾಗಿ ಬರ್ತದೆ. ಸೊ ಅದಾದಮೇಲೆ ಮಗು ಅಟ್ಲೀಸ್ಟ್ ಒಂದು ಕಡಿಮೆ ಪಕ್ಷ ಒಂದು 10 kg ಅಂದರೆ ಒಂದು 1 year ಆಗುವವರೆಗೆ ವೆಯ್ಟ್ ಮಾಡಿ, ಅಂದರೆ ನಾರ್ಮಲ್ ಏನು ಕರುಳು ಆಗಿರುವುದಿಲ್ಲ ಅದನ್ನು ನಾರ್ಮಲ್ ಪೊಸಿಷನ್ಗೆ ತಂದು ನಾರ್ಮಲ್ ಮಲದ್ವಾರ ಮಾಡುವಂಥದ್ದು ಇರ್ತದೆ. ಆಮೇಲೆ ಮತ್ತೆ ಇದನ್ನು ಕ್ಲೋಸ್ ಮಾಡೋದು, ಏನು ಸೈಡಲ್ಲಿ ತೂತು ಮಾಡಿರ್ತೇವೆ, ಸೊ ಅದನ್ನು ಕ್ಲೋಸ್ ಮಾಡೋದು. ಸೊ ಇಂತಹ ಕಂಡೀಷನ್ಸಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಸೊ ಮಗು ಹುಟ್ಟಿದಾಗಿಂದ ಹಿಡಿದು ಕಂಪ್ಲೀಟ್ ಒಂದು ನಾರ್ಮಲ್ ಲೈಫಿಗೆ ಬರಬೇಕಾದ್ರೆ ಹುಟ್ಟಿದಾಗಿಂದ ಒಂದು 1 ವರ್ಷವರೆಗೆ 1-1.5 ವರ್ಷದಷ್ಟು ಟೈಮ್ ತಗೊಳ್ತದೆ. ಇದು ಈ ಕಂಡೀಷನಲ್ಲಿ. ಬೇರೆ ಒಂದೊಂದು ಕಂಡೀಷನಲ್ಲಿ ಈಗ ನಾವು ಕಂಜನೈಟಲ್ ಡಯಾಫ್ರಾಮ್ಯಾಟಿಕ್ ಹರ್ನಿಯಾ ಅಂತ ಹೇಳಿದೆ, ಅಂದರೆ ಈ ಹೊಟ್ಟೆ ಮತ್ತು ಎದೆಯ ಮಧ್ಯೆ ಇರುವಂತಹ ಪರದೆಯಲ್ಲಿ ತೂತು. ಸೊ ಅಂತಹ ಕಂಡೀಷನ್ಸಲ್ಲಿ ಸೊ ಒಂದೇ ಆಪ್ರೇಷನಲ್ಲಿ ಮಗು ಸರಿ ಹೋಗ್ತದೆ. ಬಟ್ ಈ ಎಲ್ಲ ಆಪ್ರೇಷನ್ ಏನು ಸಣ್ಣ ಮಕ್ಕಳಿಗೆ ನಾವು 1 ವರ್ಷದಿಂದ ಕೆಳಗಿನ ಮಕ್ಕಳಿಗೆ ಏನು ಆಪ್ರೇಷನ್ ಮಾಡ್ತೇವೆ, ಸೊ ಇದಕ್ಕೆ ಎಲ್ಲ ಅತ್ಯಂತ ಆಪ್ರೇಷನ್ ಮಾಡುವಾಗಲೂ ಆಪ್ರೇಷನ್ ಆದ ಮೇಲೂ ಅತ್ಯಂತ ಒಂದು ಕಷ್ಟಕರ ಒಂದು ಕ್ರಿಟಿಕಲ್ ಸ್ಟೇಜಲ್ಲಿ ಮಕ್ಕಳು ಹೋಗ್ತಾರೆ. ಅಂದರೆ ನಾವು ಮಾಡಿದ ಆಪ್ರೇಷನ್ ಎಲ್ಲ ಸಕ್ಸಸ್ ಆಗುತ್ತೆ ಅಂತ ಹೇಳಕ್ಕೆ ಬರೋಲ್ಲ. ಸೊ ಹೇಳಲಿಕ್ಕೆ ಆಗೋದಿಲ್ಲ, ಯಾಕಂತ ಹೇಳಿದರೆ ಅದು ಬೇರೆ ಬೇರೆ ಮಗುವಿನ ತೂಕ ಎಷ್ಟಿರ್ತದೆ, ಹುಟ್ಟುವಾಗ ಮಗುವಿನ ತೂಕ ಎಷ್ಟಿರ್ತದೆ, ಅದರ ಮೇಲೆ ಆಪ್ರೇಷನ್ಗೆ ಮಗು ಅದು ಹೇಗೆ ಅದನ್ನು ಕೋಪ್ ಮಾಡ್ತದೆ, ಸೊ ಅದರ ಮೇಲೆಲ್ಲ ಹೊಂದಿಕೊಂಡಿರ್ತದೆ. ಆದರೂ ಈಗಿನ ಈ ಅನೆಸ್ಥೇಷಿಯಾ ಮತ್ತು ನಮ್ಮ ಸರ್ಜಿಕಲ್ ಆಪ್ರೇಷನ್ ಮಾಡುವಂಥ ಟೆಕ್ನಿಕಲ್ ಇರುವಂಥ ಒಂದು ಆಧುನಿಕತೆಯಿಂದಾಗಿ ನಾವು ತುಂಬ ಒಂದು 70-80% ಕೇಸಲ್ಲಿ ಮಗುವನ್ನು ನಾವು ಉಳಿಸ್ಕೊಳ್ಬೋದು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸೊ ಅಂಥ ಒಂದು, ಯಾಕಂತ ಹೇಳಿದರೆ ಈ ನವಜಾತ ಶಿಶುವಲ್ಲಿ ಬರುವಂತಹ ಏನು ಇದಿರ್ತದೆ, ಏನು ತೊಂದರೆ ಇರ್ತದೆ, ಅದು ಬರೀ ಒಂದು ಸಿಸ್ಟಮಿಗೆ ಒಂದು ಸಿಸ್ಟಮನ್ನು ಬಾಧಿಸುವುದಲ್ಲ. ಅಂದರೆ ಅನ್ನನಾಳದಲ್ಲಿ ಮಾತ್ರ ಅಲ್ಲ, ಅದ್ರ ಜೊತೆಗೆ ಹಾರ್ಟಿಂದು ಏನಾದರೂ ಪ್ರಾಬ್ಲಮ್ ಇರೋದು. ಅಂದರೆ ಎಲ್ಲ ಈ ಅನ್ನನಾಳ, ಹಾರ್ಟು ಮತ್ತು ಶ್ವಾಸಕೋಶ ಎಲ್ಲ ಹೊಟ್ಟೆ ಅಂದರೆ ಏನು ಮಗುವಿನ ಅಮ್ಮನ ಹೊಟ್ಟೆಯಲ್ಲಿ ಇರುವಾಗಂತ ಪ್ರೀನೆಟಲ್ ಲೈಫಲ್ಲಿ ಎಲ್ಲ ಒಂದೇ ಸರ್ತಿಗೆ ಅದು ಉಂಟಾಗುವುದು. ಸೊ ಒಂದರಲ್ಲಿ ಒಂದು ಸಿಸ್ಟಮನ್ನು ಬಾಧಿಸಿದರೆ ಇನ್ನೊಂದು ಹಾರ್ಟಲ್ಲಿ ಪ್ರಾಬ್ಲಮ್ ಇರ್ಬೋದು, ಇನ್ನೊಂದು ಸಿಸ್ಟಮಲ್ಲಿ ಕಿಡ್ನಿಯಲ್ಲಿ ಪ್ರಾಬ್ಲಮ್ ಇರ್ಬೋದು. ಸೊ ಬರುವಾಗೆಲ್ಲ ಒಂದು 2-3 ಸಿಸ್ಟಮ್ ಒಟ್ಟಿಗೆ ಬರ್ತದೆ. ಸೊ ಅದರಿಂದಾಗಿ ನಾವು
ಈ ಆಪ್ರೇಷನ್ ಔಟ್ಕಮ್ ಅಂತ ಏನು ರಿಸಲ್ಟ್ ಅಂತ ಏನು ಹೇಳ್ತೇವೆ ಅದು ಕೆಲವು ಸಮಯದಲ್ಲಿ ಸ್ವಲ್ಪ ನಮಗೆ ಬೇಕಾದಂಥ ರಿಸಲ್ಟ್ ಸಿಗಲಿಕ್ಕಿಲ್ಲ. ಎಸ್ ಡಾಕ್ಟರ್, ಹಾಗಾದರೆ ಈ ಆಪರೇಷನ್ ಮಾಡಬೇಕು ಅಂತಾದರೆ ನಾವು ಯಾವ ಟೈಮಲ್ಲಿ ಡಾಕ್ಟರನ್ನು ಕನ್ಸಲ್ಟ್ ಮಾಡಬೇಕು? ಆಪರೇಷನ್ ನಾನು ಹೇಳಿದ ಹಾಗೆ ಇದು ಒಂದೊಂದು ವರ್ಷಕ್ಕೆ ಒಂದೊಂದು ವಯೋಮಾನಕ್ಕೆ ತಕ್ಕಂತೆ ಆ ಪರ್ಟಿಕ್ಯುಲರ್ ಒಂದು ಸಮಸ್ಯೆ ಬರ್ತದೆ. ಅಂದರೆ ಹುಟ್ಟಿದಾಗ ನಾವು ಏನು ಪ್ರಾಬ್ಲಮ್ ಇದ್ದರೆ ಜನ್ಮಜಾತ ಶಿಶು ಬರುವಂಥ ತೊಂದರೆ ಇದ್ದರೆ ಇಮಿಡಿಯೇಟ್ಲಿ ನಮಗೆ ತಕ್ಷಣ ನಮ್ಗೆ ಗೊತ್ತಾಗ್ತದೆ ಈ ಮಗುವಿಗೆ ಅನ್ನನಾಳದ ಪ್ರಾಬ್ಲಮ್, ಅಂದರೆ ನಮಗೆ ಫೀಡಿಂಗ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಮೋಷನ್ ಮಾಡಲಿಕ್ಕೆ ಜಾಗ ಇಲ್ಲ. ಸೊ ಅಂಥ ಇದರಲ್ಲಿ ಇಮಿಡಿಯೇಟ್ಲಿ ಬಂದು ಡಾಕ್ಟರ್ ಕನ್ಸಲ್ಟ್ ಮಾಡ್ತಾರೆ. ಒಂದು ಅದು. ಎರಡನೇದು ಸ್ವಲ್ಪ ದೊಡ್ಡ ಮಕ್ಕಳಿಗೆ ಬಂದರೆ ನಾವು ಸಡನ್ನಾಗಿ ಹೊಟ್ಟೆ ನೋವಲ್ಲಿ ಸ್ಟಾರ್ಟ್ ಆಗ್ತದೆ. ಸೊ ಅದು ಅಪೆಂಡಿಕ್ಸ್ ಪ್ರಾಬ್ಲಮ್ ಇರ್ಬೋದು. ಸೊ ಅದಕ್ಕೆ ನೀವು ಇಮಿಡಿಯೇಟ್ ಹೋಗಿ ತಕ್ಷಣ ಹೋಗಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕಾಗ್ಬೋದು. ಯಾಕೆ ಅಪೆಂಡಿಕ್ಸ್ ಅಂತ ಹೇಳಿದರೆ ನಾರ್ಮಲ್ ಆಗಿ ಎಲ್ಲ ಮಕ್ಕಳಿಗೆ ಎಲ್ಲ ಥರದ ಎಲ್ಲ ವರ್ಗದ ಮಕ್ಕಳಿಗೆ ಬರುವಂಥ ಒಂದು ಸಮಸ್ಯೆ. ಸೊ ಅಪೆಂಡಿಕ್ಸನ್ನು ಯಾಕೆ ಆಪ್ರೇಷನ್ ಮಾಡಬೇಕು, ಆಪ್ರೇಷನ್ ಮಾಡಿ ತೆಗಿಬೇಕು ಅಂತ ಹೇಳಿದರೆ, ಅಪೆಂಡಿಕ್ಸ್ ಅಂತ ಹೇಳಿದರೆ ಸಣ್ಣ ಒಂದು ದೊಡ್ಡ ಕರಳು ಸಣ್ಣ ಕರಳು ಕೂಡುವಲ್ಲಿರುವಂಥ ಸಣ್ಣ ಒಂದು ಅಂಗ ಅಷ್ಟೇ. ಸೊ ಅದರಲ್ಲಿ ಹೋಗಿ ಫುಡ್ ಏನಾದರೂ ಬ್ಲಾಕ್ ಆಗಿ ಇನ್ಫೆಕ್ಷನ್ ಆಗುವಾಗ ಆಗುವಂಥ ಪ್ರಾಬ್ಲಮ್ ಈ ಅಪೆಂಡಿಸೈಟಿಸ್. ಸೊ ಸಮಸ್ಯೆ ಇರುವುದಿಲ್ಲ ಅಂತ ಹೇಳಿದರೆ ಬರೀ ನೋವಾದರೆ ನೀವು ಇದರಲ್ಲಿ ಏನು ಔಷಧಿ ತಗೊಂಡು ಕಮ್ಮಿ ಮಾಡ್ಬೋದು. ಬಟ್ ಅಪೆಂಡಿಕ್ಸ್ ಬರ್ಸ್ಟ್ ಆಗಿಬಿಟ್ರೆ ಅದು ಒಂದು ಸರಿ ಬ್ಲಾಸ್ಟ್ ಆಗೋದು ಏನು ಹೇಳ್ತಾರೆ, ಆಗ ಅದರಲ್ಲಿ ಇರುವಂಥ ನಮ್ಮ ಕರುಳಿನ ಒಳಗೆ ಇರುವಂತಹ ಏನು ಬ್ಯಾಕ್ಟೀರಿಯಾಸ್ ಏನಿರ್ತವೆ, ಸೊ ಅದು ಬ್ಲಡ್ ಸ್ಟ್ರೀಮಲ್ಲಿ ಅಂದರೆ ರಕ್ತದಲ್ಲಿ ಸೇರಿಕೊಂಡು ಬಿಟ್ಟರೆ ಮತ್ತು ತುಂಬ ತೊಂದರೆ. ಸೊ ಪೆರಿಟೋನೈಟಿಸ್ ಅಂತ ಹೇಳ್ತೇವೆ. ಆಮೇಲೆ ಪ್ರಾಬ್ಲಮ್ ಈವನ್ ಜೀವಕ್ಕೂ ಅಪಾಯ ಆಗುವಂತಹ ಸಂದರ್ಭ ಬರ್ಬೋದು. ಸೊ ಅದರಿಂದಾಗಿ ಅಂಥ ಕಂಡೀಷನಲ್ಲಿ ಅಪೆಂಡಿಕ್ಸಲ್ಲೂ ನೀವು ಏನು ಎಮರ್ಜೆನ್ಸಿ ಕನ್ಸಲ್ಟೇಷನ್ ಬೇಕಾಗಿ ಬರ್ಬೋದು. ಇನ್ನೊಂದು ಅಂತ ಹೇಳಿದರೆ ಇಂಟರ್ಸಿಸೆಪ್ಷನ್ ಅಂತ ಏನು ಹೇಳ್ತೇವೆ, ಸಣ್ಣ ಅಂದರೆ ಒಂದು ವರ್ಷದ ಮಕ್ಕಳಿಗೆ ಸಾಧಾರಣ ನಾವು ಏನು ಹಾಲು ಬಿಟ್ಟು ಈ ಘನ ಆಹಾರ ಮಕ್ಕಳಿಗೆ ಯಾವಾಗ ಸ್ಟಾರ್ಟ್ ಮಾಡ್ತೇವೆ, ಒಂದು 8, 9, 6, 7, 8 ತಿಂಗಳಿಗೆ ಇಂಟರ್ಸಿಸೆಪ್ಷನ್ ಅಂದರೆ ದೊಡ್ಡ ಕರುಳಿನ ಒಳಗೆ ಸಣ್ಣ ಕರಳು ಹೋಗುವಂಥದ್ದು. ಸೊ ಅದು ಒಂದು ಟ್ರೀಟಬಲ್ ಕಂಡೀಷನ್. ಸೊ ಅದು ಒಂದು ಏನು ಸಣ್ಣ ಕರುಳಿನಲ್ಲಿ ಇನ್ಫೆಕ್ಷನ್ ಆಗುವಂಥ ಸಂದರ್ಭ. ಸೊ ಅಂಥದ್ದು ಸಡನ್ ಮಗು 9 ತಿಂಗಳ ಮಗು ಸಡನ್ ಆಗಿ ಏನು ಅಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಸೊ ಅಂಥ ಕಂಡೀಷನಲ್ಲಿ ಡಾಕ್ಟ್ರನ್ನ ಎಮರ್ಜೆನ್ಸಿ ಕನ್ಸಲ್ಟೇಷನ್ ಮಾಡಬೇಕು. ಅದು ಒಂದು. ಇನ್ನೂ ಅಂತ ಹೇಳಿದರೆ ಸ್ವಲ್ಪ ದೊಡ್ಡ ಮಕ್ಕಳಿಗೆ, ಸೊ 1-2 ವರ್ಷದ ಮಕ್ಕಳಿಗೆ ಸಡನ್ನಾಗಿ ವೃಷಣ ಅಂತ ಏನು ಹೇಳ್ತೇವೆ ಅದು ಸಡನ್ ಟ್ವಿಸ್ಟ್ ಆಗ್ಬೋದು. ಸೊ ಅದನ್ನು ಅಂಥ ಇದರಲ್ಲಿ ಸಡನ್ನಾಗಿ ವೃಷಣದಲ್ಲಿ ನೋವು ಬಂದರೆ ಆ ಕಂಡೀಷನಲ್ಲೂ ಪಿಡಿಯಾಟ್ರಿಕ್ ಸರ್ಜನ್ ಅಂದರೆ ಮಕ್ಕಳ ಶಸ್ತ್ರಚಿಕಿತ್ಸಾ ತಜ್ಞರನ್ನು ಕನ್ಸಲ್ಟ್ ಮಾಡೋದು ಒಳ್ಳೆಯದು. ಯಾಕಂತ ಹೇಳಿದರೆ ಇದೆಲ್ಲ ಈ ಕರುಳು, ವೃಷಣ ಮತ್ತು ಇದೆಲ್ಲ ಕ್ರಿಟಿಕಲ್ ಆರ್ಗನ್ಸ್. ಅಂದರೆ ಒಂದು ಸರಿ ಅದರ ಬ್ಲಡ್ ಸರ್ಕ್ಯುಲೇಷನ್ ರಕ್ತ ಸಂಚಲನ ಇದೆ, ಸೊ ಅದು ಒಂದು ಸರಿ ನಿಂತುಬಿಟ್ರೆ, ಅಂದರೆ ಅದಕ್ಕೆ ಸ್ವಲ್ಪ ಟೈಮ್ ಇದೆ, ಅಟ್ಲೀಸ್ಟ್ ಒಂದು 6 hours 8 hours ಇರ್ತದೆ. ಒಂದು ಸರಿ ಕಂಪ್ಲೀಟ್ ಅದು ನಿಂತುಬಿಟ್ರೆ ಆಮೇಲೆ ಅದನ್ನು ತೆಗಿಲೇಬೇಕಾಗ್ತದೆ. ಸೊ ಅದನ್ನು ಉಳಿಸುವ ಹಾಗೆ ಇಲ್ಲ. ಸೊ ಅದಕ್ಕಾಗಿ ನೀವು ಆದಷ್ಟು ಬೇಗ ಡಾಕ್ಟ್ರನ್ನು ಸರ್ಜನ್ ಪಿಡಿಯಾಟ್ರಿಕ್ ಸರ್ಜನ್ ಕನ್ಸಲ್ಟ್ ಮಾಡಿದರೆ ಅದನ್ನು ಈಗ ನಾವು ಉಳಿಸುವಂತಹ ಪ್ರಯತ್ನ ಮಾಡ್ಬೋದು. ಸೊ ಅದು ವೃಷಣ ಆದರೂ ಆಗ್ಬೋದು, ಅದಕ್ಕೆ ಟಾರ್ಷನ್ ಟೆಸ್ಟಿಸ್ ಅಂತ ಹೇಳ್ತೇವೆ, ಇಲ್ಲ ಕರುಳು ಆದರೂ ಆಗ್ಬೋದು ಇಂಟರ್ಸಿಸೆಪ್ಷನ್ನು. ಸೊ ಮತ್ತು ಜನರಲ್ ಎಮರ್ಜೆನ್ಸಿ ಈ ಅಪೆಂಡಿಕ್ಸ್ ಅಂತ ಹೇಳಿ ಇಲ್ಲ ಸಾಧಾರಣ ಮತ್ತೆ ಇನ್ನೂ ಒಂದು ಈ ಮಕ್ಕಳಲ್ಲಿ ಸಾಧಾರಣ ಒಂದು ಆಟ ಆಡ್ತಾ ಇರ್ತಾರೆ, ಸಡನ್ನಾಗಿ ಏನಾದರೂ ಪೆನ್ ಕ್ಯಾಪ ಏನಾದರೂ ಟಾಯ್ಸ್ ಏನಾದರೂ ಆಟದ ಸಾಮಾನಲ್ಲಿ ಆಟಿಕೆ ಏನಾದರೂ ಆಡ್ತಾ ಇರ್ತಾರೆ, ಸಡನ್ನಾಗಿ ಬಾಯಿ ಒಳಗೆ ಹಾಕ್ತಾರೆ, ಒಳಗೆ ಹೋಗ್ತದೆ, ಅನ್ನನಾಳಲ್ಲಿ ಸಿಕ್ಕಾಕ್ಬಿಡ್ಬೋದು, ಇಲ್ಲ ಶ್ವಾಸನಾಳಲ್ಲಿ ಸಿಕ್ಕಾಕ್ಬಿಡ್ಬೋದು. ಸೊ ಏನು ಫಾರಿನ್ ಬಾಡಿ ಇಂಜೆಕ್ಷನ್ ಹೇಳ್ತೇವೆ. ಸೊ ಇದು ಇನ್ನೊಂದು ಥರದ ಎಮರ್ಜೆನ್ಸಿ. ಸೊ ಇಮಿಡಿಯೇಟಾಗಿ ನೀವು ಸರ್ಜನ್ ಹತ್ರ ಹೋಗಬೇಕು. ಸೊ ಅದನ್ನು ತೆಗೆದು ರಿಮೂವ್ ಮಾಡಿದರೆ ಸೇಫು, ಇಲ್ಲದಿದ್ದರೆ ಅದು ಮತ್ತೆ ಪ್ರಾಬ್ಲಮ್ ಕೊಡ್ತದೆ. ಇದು ಶ್ವಾಸನಾಳದಲ್ಲಿ ಸಿಕ್ಕಾಕೊಂಡ್ರೆ ಉಸಿರು ತೆಗಿಲಿಕ್ಕೆ ಕಷ್ಟ. ಸೊ ಅನ್ನನಾಳದಲ್ಲಿ ಸಿಕ್ಕಾಕೊಂಡ್ರೆ ಅದು ಕೆಳಗೆ ಹೋಗಿ ಕರಳು ತೂತು ಮಾಡೋದು, ಬಾಕಿ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ. ಸೊ ಇದರಿಂದಾಗಿ
ಇಂಥ ಕಂಡೀಷನ್ ಎಲ್ಲ ನೀವು ಆದಷ್ಟು ಬೇಗ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಅದರ ತಜ್ಞರ ಕನ್ಸಲ್ಟ್ ಮಾಡಿ ಅಂದರೆ ಅವರನ್ನು ಅವರ ಏನು ಸಲಹೆ ತೆಗೆಯೋದು ಒಳ್ಳೆಯದು. ಹಾಗಾದರೆ ಡಾಕ್ಟರ್, ನಿಮ್ಮ ಯೆನಪೋಯ ಆಸ್ಪತ್ರೆಯಲ್ಲಿ ಯಾವಾಗಿಂದ ಮಕ್ಕಳ ಶಸ್ತ್ರಚಿಕಿತ್ಸಾ ಶಿಬಿರ ಸ್ಟಾರ್ಟ್ ಆಗುತ್ತೆ? ನೋಡಿ, ನಾವು ಪ್ರತಿ ವರ್ಷ ಡಿಸೆಂಬರ್ 29ನೇ ತಾರೀಕು ಅನ್ನು ವಿಶ್ವ ಮಕ್ಕಳ ಶಸ್ತ್ರಚಿಕಿತ್ಸಾ ದಿನಾಚರಣೆ ಅಂತ ಆಚರಿಸ್ತಾ ಇರ್ತೇವೆ. ಸೊ ಅಂದರೆ ಇದರ ಮೇನ್ ಉದ್ದೇಶ ಅಂತ ಹೇಳಿದರೆ ಮಕ್ಕಳ ಶಸ್ತ್ರಚಿಕಿತ್ಸಾ ಏನು ಸಮಸ್ಯೆಗಳಿದೆ ಇದರ ಬಗ್ಗೆ ಜನಸಾಮಾನ್ಯರಿಗೆ ಅರಿವು ಮೂಡಿಸೋದು. ಜನರಿಗೆ ಸಾಮಾನ್ಯವಾಗಿ ಏನಾದರೂ ಆಪರೇಷನ್ ಸಮಸ್ಯೆ ಅಂತ ಹೇಳಿದರೆ ನೆನಪಾಗೋದು ಸರ್ಜನ್ ಅಂತ ಹೇಳಿದರೆ ಆಪರೇಷನ್ ಡಾಕ್ಟರ್ ಅಂತ ಹೇಳಿ. ಸೊ ಆಪರೇಷನ್ ಡಾಕ್ಟರಲ್ಲೂ ಮಕ್ಕಳನ್ನು ಟ್ರೀಟ್ಮೆಂಟ್ ಮಾಡುವಂಥ, ಮಕ್ಕಳನ್ನು ಮಾತ್ರ ಆಪರೇಷನ್ ಮಾಡುವಂಥ ಡಾಕ್ಟ್ರು ಇದ್ದಾರೆ ಅಂತ ಜನಸಾಮಾನ್ಯ ಒಂದು ಅರಿವು ಮೂಡಿಸಲಿಕ್ಕಾಗಿ ಇದೊಂದು ಪ್ರತಿ ವರ್ಷ 29ನೇ ಡಿಸೆಂಬರ್ ನಾವು ಇದನ್ನು ಆಚರಿಸ್ತಾ ಇರ್ತೇವೆ. ಸೊ ಈ ವರ್ಷ ಅದೇ ಥರ ಈ ವರ್ಷವೂ ನಾವು ಪ್ರತಿ ವರ್ಷದಿಂದ ಈ ವರ್ಷವೂ ಇದರ ಆಚರಣೆ ಆಗ್ತಾಯಿದೆ ಜಗತ್ತಿನಾದ್ಯಂತ. ಸೊ ಈ ವರ್ಷದ ಮೈನ್ ಥೀಮ್ ಅಂತ ಹೇಳಿದರೆ ಮಕ್ಕಳ ಮೂತ್ರನಾಳಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಿಗೆ ಮಕ್ಕಳ ಶಸ್ತ್ರಚಿಕಿತ್ಸಾ ತಜ್ಞರು, ಅಂದರೆ ಪೀಡಿಯಾಟ್ರಿಕ್ ಸರ್ಜನ್ ಫಾರ್ ಯೂರಿನರಿ ಪ್ರಾಬ್ಲಮ್ಸ್ ಇನ್ ಚಿಲ್ಡ್ರನ್. ಸೊ ಅಂದರೆ ಮಕ್ಕಳಲ್ಲಿ ಏನೇ ಮೂತ್ರನಾಳಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ ಇದ್ದರೂ ಅದು ಮೂತ್ರದ್ವಾರ ಸ್ವಸ್ಥಾನದಲ್ಲಿ ಇರಲಿಕ್ಕಿಲ್ಲ, ಹೈಪೋಸ್ಪೇಡಿಯಸ್ ಅಂತ ಹೇಳ್ತೇವೆ, ಅಲ್ಲ ವೃಷಣ ಕೆಳಗೆ ಬಂದಿರೋದಿಲ್ಲ, ಅನ್ಡಿಸೆಂಟ್ ಟೆಸ್ಟಿಸ್ ಅಂತ ಹೇಳ್ತೇವೆ. ಸೊ ಅಥವಾ ಕಿಡ್ನಿಯಲ್ಲಿ ಏನಾದರೂ ಉರಿಯುತ್ತಾ ಇರ್ಬೋದು, ಕಿಡ್ನಿಯಲ್ಲಿ ಬ್ಲಾಕ್ ಇರ್ಬೋದು, PUG ಅಬ್ಸ್ಟ್ರಕ್ಷನ್ ಅಂತ ಹೇಳ್ತೇವೆ. ಸೊ ಇಂಥ ಏನು ಸಮಸ್ಯೆ ಇದ್ದರೂ ನೀವು ಪ್ರಥಮವಾಗಿ ಮಕ್ಕಳ ಶಸ್ತ್ರಚಿಕಿತ್ಸಾ ತಜ್ಞರನ್ನು ಸಂಪರ್ಕಿಸಬೇಕು, ಅವರ ಸಲಹೆ ಪಡಿಬೇಕು. ಸೊ ಇದಕ್ಕಾಗಿ ಇದು ಈ ವರ್ಷದ ಥೀಮ್, ಪೀಡಿಯಾಟ್ರಿಕ್ ಸರ್ಜನ್ ಫಾರ್ ಯೂರಿನರಿ ಪ್ರಾಬ್ಲಮ್ಸ್ ಇನ್ ಚಿಲ್ಡ್ರನ್ ಅಂತ. ಸೊ ಇದಕ್ಕಾಗಿ ಈ ಅಂಗವಾಗಿ ಈ ವಿಶ್ವ ಮಕ್ಕಳ ಶಸ್ತ್ರಚಿಕಿತ್ಸಾ ದಿನಾಚರಣೆ ಅಂತ ಹೇಳಿ 29ನೇ ಡಿಸೆಂಬರ್ಗೆ ಏನು ನಾವು ಆಚರಿಸ್ತಾ ಇದ್ದೇವೆ, ಇದರ ಅಂಗವಾಗಿ ನಾವು ಈ ವರ್ಷ ಯೆನಪೋಯ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ಅದರ ಅಡಿಯಲ್ಲಿ ನಮ್ಮ ಮಕ್ಕಳ ಶಸ್ತ್ರಚಿಕಿತ್ಸಾ ವಿಭಾಗ ಕಾರ್ಯನಿರ್ವಹಿಸ್ತಾ ಇದೆ. ನಾನು ಡಾಕ್ಟರ್ ಅಶ್ರಫ್ ಅಹಮದ್ ಮತ್ತು ಡಾಕ್ಟರ್ ಸುಹಿತ್ ಅಂತ ನನ್ನ ಸಹೋದ್ಯೋಗಿ ಇಬ್ಬರು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇವೆ. ಸೊ ಈ ವರ್ಷ ಇದು ನಮ್ಮ ಈ ಮಕ್ಕಳ ಇದರ ನಮ್ಮ ಏನು ಡಿಪಾರ್ಟ್ಮೆಂಟ್ ಆಶ್ರಯದಲ್ಲಿ, ನಮ್ಮ ವಿಭಾಗದ ಆಶ್ರಯದಲ್ಲಿ ಮಕ್ಕಳ ಶಸ್ತ್ರಚಿಕಿತ್ಸಾ ಶಿಬಿರ ನಡೀತಾ ಇದೆ. ಇದು ಡಿಸೆಂಬರ್ 16ರಿಂದ 31ರವರೆಗೆ ನಡೀಲಿಕ್ಕಿದೆ. ಸೊ ಭಾನುವಾರ ಮತ್ತು ಸಂಡೇಸ್ ಮತ್ತು ಬಾಕಿ ಏನು ರಜಾ ಇರ್ತದೆ ಅದನ್ನು ಬಿಟ್ಟು ಬೆಳಿಗ್ಗೆ 9ರಿಂದ ಮಧ್ಯಾಹ್ನ 1 ಗಂಟೆವರೆಗೆ. ಸೊ ನಮ್ಮ ದೇರಳಕಟ್ಟೆ ಯೆನಪೋಯ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ OPD ನಂಬರ್ 17ರಲ್ಲಿ. ಎಸ್ ಸರ್. ಹಾಗಾದರೆ ಈ ಶಿಬಿರದ ಸೌಲಭ್ಯಗಳೇನು? ಈ ಶಿಬಿರದ ಅಂಗವಾಗಿ ನಾವು ಕೆಲವು ಏನು ಸೇವೆಗಳಿರ್ತವೆ ಅದನ್ನು ಉಚಿತವಾಗಿ ಕೊಡ್ತಾ ಇದ್ದೇವೆ, ಮತ್ತು ಕೆಲವನ್ನು ಕನ್ಸೆಷನ್ ಅಂದರೆ ಒಂದು 50% ರಿಯಾಯಿತಿಯಲ್ಲಿ ಕೊಡುವಂಥದ್ದು. ಸೊ ಮೇಯ್ನಾಗಿ ಏನು ಉಚಿತ ಸೇವೆ ಅಂದರೆ ತಜ್ಞರಿಂದ ಸಮಾಲೋಚನೆ, ಶಸ್ತ್ರಚಿಕಿತ್ಸಾ ತಜ್ಞರು ನಾವು ಇಬ್ಬರು ಇಲ್ಲಿ ನಾನು ಹೇಳಿದಾಗೆ ನಾನು ಡಾಕ್ಟರ್ ಅಶ್ರಫ್ ಅಹಮದ್ ಮತ್ತು ಡಾಕ್ಟರ್ ಸುಹಿತ್ ಅಂತ ಇಬ್ಬರು ಸರ್ಜನ್ಸ್ ಇದ್ದಾವೆ ಇಲ್ಲಿ, ಮಕ್ಕಳ ಸರ್ಜನ್ಸು. ಸೊ ನಮ್ಮಿಂದ ನೀವು ಏನು ಮಕ್ಕಳ ಏನಾದರೂ ಆಪ್ರೇಷನ್ ಸಂಬಂಧಪಟ್ಟಂಥ ಏನು ಕನ್ಸಲ್ಟೇಷನ್ ಇದ್ದರೂ, ಏನು ಸಮಾಲೋಚನೆ ಇದ್ದರೂ ಉಚಿತವಾಗಿ ಪಡಿಬೋದು. ಒಂದು. ಎರಡನೇದಾಗಿ ಏನಾದರೂ ಅದಕ್ಕೆ ಸಂಬಂಧಪಟ್ಟಂತಹ ನಮಗೆ ಏನು ತಪಾಸಣೆಗಳು, ಏನು ಎಕ್ಸ್ರೇ, ಅಲ್ಟ್ರಾಸೌಂಡು, ಅದನ್ನು ಫ್ರೀಯಾಗಿ ಉಚಿತವಾಗಿ ಕೊಡ್ತಾ ಇದ್ದೇವೆ. ಇನ್ನೂ ನಮಗೆ ಅಡಿಷನಲ್ ಆಗಿ ಅಗತ್ಯ ಇನ್ನೂ ಎಕ್ಸ್ಟ್ರಾ ಏನಾದರೂ ಟೆಸ್ಟ್ ಬೇಕಾಗಿ ಬಂದರೆ, ಸೊ ಅಂದರೆ CT ಸ್ಕ್ಯಾನ್ ಇರ್ಬೋದು, ಇಲ್ಲ ಸ್ಪೆಷಲ್ ಎಕ್ಸ್ರೇ MCU ಅಂತ ಇರ್ತದೆ, ಇಲ್ಲ ನ್ಯೂಕ್ಲಿಯರ್ ಮೆಡಿಸಿನ್ ಸ್ಕ್ಯಾನ್ ಏನೋ ಬೇಕಾಗಿ ಬರ್ತದೆ, DTPA DMSA ಸ್ಕ್ಯಾನ್ ಅಂತ. ಸೊ ಅಂಥದ್ದೆಲ್ಲ ಏನಾದರೂ ಅವಶ್ಯಕತೆ ಬಂದರೆ ಅದನ್ನು 50% ರಿಯಾಯಿತಿಯಲ್ಲಿ ಮಾಡ್ತೇವೆ. ಮತ್ತು ಇನ್ನುಳಿದಂತೆ ಇದೆಲ್ಲ ಈ ಸಮಾಲೋಚನೆ ಟೆಸ್ಟ್ ಎಲ್ಲ ಆಗಿ, ಕನ್ಸಲ್ಟೇಷನ್ ಆಗಿ ಆಪ್ರೇಷನ್ ಅಗತ್ಯ ಬಂದರೆ ನಮ್ಮ ಹಾಸ್ಪಿಟಲಲ್ಲಿ, ನಮ್ಮ ಆಸ್ಪತ್ರೆಯಲ್ಲಿ ಆಯುಷ್ಮಾನ್ ಸ್ಕೀಮ್ ಏನಿದೆ ಕೇರಳ ಮತ್ತು ಕರ್ನಾಟಕದ ಎರಡು ನಡೀತದೆ. ಸೊ ಇದರ ಅಡಿಯಲ್ಲಿ ಉಚಿತವಾಗಿ ಫ್ರೀಯಾಗಿ ಮಾಡಿಕೊಡ್ತೇವೆ. ಒಂದು. ಎರಡನೇದು, ಯಾವುದು ಆಯುಷ್ಮಾನ್ ಸ್ಕೀಮಲ್ಲಿ ನೀವು ಮಕ್ಕಳು ಅಂದರೆ ನೀವು ಪೇಷಂಟ್ ಒಳಗೊಳ್ಳುವುದಿಲ್ಲ ಅಂತ ಹೇಳಿದರೆ
ಅಂಥವರನ್ನು 50% 50% ಕನ್ಸೆಷನಲ್ಲಿ ಮಾಡಿಕೊಡುವಂಥ ವ್ಯವಸ್ಥೆ ಇದೆ. ಹಾಗಾದರೆ ಡಾಕ್ಟರ್, ಈ ಶಿಬಿರದಲ್ಲಿ ಯಾವುದೆಲ್ಲ ರೋಗ ಲಕ್ಷಣಗಳಿಗೆ ನೀವು ಚಿಕಿತ್ಸೆ ಮಾಡ್ತೀರಾ? ನಾನು ಈಗಾಗಲೇ ಹೇಳಿದ ಹಾಗೆ ಮಕ್ಕಳಲ್ಲಿ ಬರುವಂಥ ಯಾವುದೇ ಶಸ್ತ್ರಚಿಕಿತ್ಸಾ ಸಮಸ್ಯೆಗಳು, ಅಂದರೆ ನಿಮಗೆ ಆಪರೇಷನ್ ಅಗತ್ಯವಿರುವಂತಹ ಸಮಸ್ಯೆಗಳು ಅನ್ನು ಇಲ್ಲಿ ನಮ್ಮ ಶಿಬಿರದಲ್ಲಿ ತೋರಿಸಿ ನೀವು ಅದರ ಪ್ರಯೋಜನ ಪಡ್ಕೊಳ್ಬೋದು. ಅಂದರೆ ಅದು ನಾರ್ಮಲ್ ಸಾಮಾನ್ಯವಾಗಿ ಸಿಗುವಂತಹ ಕಂಡುಬರುವಂಥ ಮಕ್ಕಳಲ್ಲಿ ಹರ್ನಿಯಾ ಇರ್ಬೋದು, ಅಂದರೆ ಏನು ಹೊಟ್ಟೆ ಕೆಳಭಾಗದಲ್ಲಿರುವಂಥ ಊತ, ಸ್ವೆಲ್ಲಿಂಗ್, ಇಲ್ಲ ಹೈಡ್ರೋಸಿಲ್ ಇರ್ಬೋದು, ಇಲ್ಲ ಮಕ್ಕಳ ಜನನಾಂಗದಲ್ಲಿ ಬರುವಂಥ ಪ್ರಾಬ್ಲಮ್ ಅದು ಹೈಪೋಸ್ಪೀಡಿಯಸ್ ಅಂತ ಹೇಳ್ತೇವೆ, ಮೂತ್ರದವರ ಸ್ವಸ್ಥಾನದಲ್ಲಿ ಇರದಿರುವಂಥದ್ದು, ಇಲ್ಲ ಬೀಜ ವೃಷಣ ಕೆಳಗೆ ಕೆಲ ಮಕ್ಕಳಲ್ಲಿ ಕೆಳಗೆ ಬಂದಿರೋದಿಲ್ಲ, ಸೊ ಅಂಥ ಸಮಸ್ಯೆ ಇರ್ಬೋದು. ಇಲ್ಲ ಎಲ್ಲಿ ಮೈ ಮೇಲೆ ಎಲ್ಲಾದರೂ ಗಡ್ಡೆ ಇದ್ದರೆ ಎದೆಯಲ್ಲಿ, ಹೊಟ್ಟೆಯಲ್ಲಿ, ಅದನ್ನು ಬಂದು ತೋರಿಸ್ಬೋದು. ಹೊಟ್ಟೆ ನೋವಿಗೆ ಬೇರೆ ಬೇರೆ ಕಾರಣದಿಂದ ಬರ್ಬೋದು, ಅಪೆಂಡಿಕ್ಸಿಂದ ಬರ್ಬೋದು, ಬೇರೆ ಹೊಟ್ಟೆಯಲ್ಲಿ ಬೇರೆ ಏನಾದ್ರು ತೊಂದರೆ ಇದ್ದರೂ, ಪಿತ್ತಕೋಶದಲ್ಲಿ ಕಲ್ಲಿದ್ದರೆ, ಕಿಡ್ನಿಯಲ್ಲಿ ಕಲ್ಲಿದ್ದರೆ ಹೊಟ್ಟೆ ನೋವು ಬರ್ಬೋದು. ಸೊ ಅಂಥ ಕಂಡೀಷನನ್ನು ತೋರಿಸ್ಬೋದು. ಇದು ಅಲ್ಲದೆ ಮತ್ತು ನಾನು ಹೇಳಿದಾಗ ಇದು ನಮ್ಮ ಮೇನ್ ಥೀಮ್ ಇರುವುದು ಮೂತ್ರದ್ವಾರದ ಸಮಸ್ಯೆಗಳಿಗೆ, ಮೂತ್ರನಾಳದ ಸಮಸ್ಯೆಗಳಿಗೆ. ಸೊ ಅಂಥ ಮೂತ್ರನಾಳದ ಸೋಂಕು ಇದ್ದರೂ, ಮೂತ್ರನಾಳದ ಏನಾದರೂ ಸಂಬಂಧಪಟ್ಟ ಸಮಸ್ಯೆ ಇದ್ದರೂ ಬಂದು ತೋರಿಸ್ಬೋದು. ಅಲ್ಲದೆ ಹೊಟ್ಟೆಗೆ ಸಂಬಂಧಪಟ್ಟ ನಾನು ಹೇಳಿದಾಗ ಒಂದು ಹೊಟ್ಟೆ ನೋವು, ಇನ್ನೊಂದು ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡುಬರುವಂಥದ್ದು ಮಲಬದ್ಧತೆ. ಸೊ ಇದಕ್ಕೂ ನೀವು ನಮ್ಮ ಶಿಬಿರದಲ್ಲಿ ತೋರಿಸಿ ಅದರ ಪ್ರಯೋಜನ, ಟ್ರೀಟ್ಮೆಂಟ್ ಏನಾದರೂ ಸಲಹೆ ಸೂಚನೆ ಪಡಿಬೋದು. ಇದು ಅಲ್ಲದೆ ನಾವು ಇದೇ ಶಿಬಿರದ ಅಂಗವಾಗಿ ಪ್ರಸವ ಪೂರ್ವ ಏನು ಸಮಾಲೋಚನೆ ಏನು ಬೇಕಾಗುತ್ತೆ, ಅಂದರೆ ಈಗ ನಾವು ಇದರಲ್ಲೇ ಪ್ರೆಗ್ನೆನ್ಸಿ ಟೈಮಲ್ಲಿ, ಅಂದರೆ ಹೆರಿಗೆ ಮುಂಚೆನೇ ಸ್ಕ್ಯಾನಿಂಗಲ್ಲಿ ನಮಗೆ ಗೊತ್ತಾಗ್ತದೆ ಏನು ಮಗು ಏನಾದರೂ ಪ್ರಾಬ್ಲಮ್ ಇದ್ದರೆ, ಏನಾದರೂ ಸಮಸ್ಯೆ ಇದ್ದರೆ. ಸೊ ಅದಕ್ಕೆ ಬೇಕಾದಂಥ ಅಂದರೆ ಒಂದು ಕಿಡ್ನಿಯಲ್ಲಿ ಬ್ಲಾಕ್ ಇರುವಂಥದ್ದು, ಇಲ್ಲ ಬೇರೆ ಏನಾದರೂ ಮಗುವಿಗೆ ಸ್ಕ್ಯಾನಲ್ಲಿ ಹೇಳ್ತಾರೆ ನಿಮಗೆ. ಸೊ ಅಂದರೆ ಆಪ್ರೇಷನ್ ಬೇಕಾಗುವಂಥ ಏನಾದರೂ ಸಮಸ್ಯೆ ಇದ್ದರೆ, ಸೊ ಅದನ್ನು ನೀವು ಸ್ಕ್ಯಾನ್ ರಿಪೋರ್ಟನ್ನು ಹಿಡ್ಕೊಂಡು ಬಂದು ಅದರ ಕನ್ಸಲ್ಟೇಷನ್, ಅದರ ಸಮಾಲೋಚನೆಯನ್ನು ನಡೆಸ್ಬೋದು. ಸೊ ಮಗು ಹುಟ್ಟಿದ ಮೇಲೆ ಯಾವ ಥರ ಅದನ್ನು ಟ್ರೀಟ್ಮೆಂಟ್ ಮಾಡಬೇಕು ಅದನ್ನು ನಾವು ಹೇಳಿಕೊಡ್ತೇವೆ. ಸೊ ಪ್ರಸವ ಪೂರ್ವದ ಆರೋಗ್ಯ ಸಮಾಲೋಚನೆ. ಮತ್ತು ನಾನು ಹೇಳಿದಾಗೆ ಮಕ್ಕಳಿಗೆ ಸಂಬಂಧಪಟ್ಟ 18 ವರ್ಷದ ಕೆಳಗಿನ ಮಕ್ಕಳಿಗೆ ಸಂಬಂಧಪಟ್ಟಂಥ ಯಾವುದೇ ಎಂಥ ಆಪ್ರೇಷನ್ ಬೇಕಾಗುವಂಥ ಸಮಸ್ಯೆ ಇದೆ, ಸೊ ಅದನ್ನು ನೀವು ನಮ್ಮಲ್ಲಿ ಕನ್ಸಲ್ಟ್ ಮಾಡಿ ಅದಕ್ಕೆ ಬೇಕಾಗುವಂತಹ ಟ್ರೀಟ್ಮೆಂಟ್ ಸಲಹೆ ಸೂಚನೆಯನ್ನು ತೆಗಿಬೋದು. ಹಾಗಾದರೆ ಡಾಕ್ಟರ್, ಮಕ್ಕಳ ತಾಯಂದಿರಿಗೆ ಮಕ್ಕಳ ಕೇರ್ ಬಗ್ಗೆ ಏನಾದರೂ ಸಲಹೆ ಹೇಳಲಿಕ್ಕಿದ್ರೆ? ಸಾಧಾರಣವಾಗಿ ಮಕ್ಕಳ ಏನು ಲಾಲನೆ ಪಾಲನೆ ಇದೆ ಅದರ ಬಗ್ಗೆ ಬೇಕಾದಷ್ಟು ತಾಯಂದಿರಿಗೆ ಇನ್ಫಾರ್ಮೇಷನ್ ಸಿಗ್ತದೆ. ಸೊ ಆ್ಯಸ್ ಎ ಮಕ್ಕಳ ಶಸ್ತ್ರಚಿಕಿತ್ಸಾ ತಜ್ಞನಾಗಿ ನಾನು ಹೇಳೋದಂತ ಹೇಳಿದರೆ, ನಿಮ್ಮ ಮಕ್ಕಳಲ್ಲಿ ಯಾವುದಾದರೂ ಒಂದು ಅತಿ ಸಣ್ಣ ಒಂದು ಏನು ಸಂಶಯ, ಏನೋ ಒಂದು ಪ್ರಾಬ್ಲಮ್ ಸಮಸ್ಯೆ ಕಂಡು ಬಂದರೆ ಅದಕ್ಕೆ ನೀವು ಇಮ್ಮಿಡಿಯೇಟಾಗಿ ತಕ್ಷಣ ಮಕ್ಕಳ ಶಸ್ತ್ರಚಿಕಿತ್ಸಾ ತಜ್ಞರನ್ನು ಸಂಪರ್ಕ ಮಾಡಬೇಕು. ಯಾಕಂತ ಹೇಳಿದರೆ 80 to 90% ನಾನು ಹೇಳಿದ ಹಾಗೆ ಮಕ್ಕಳಲ್ಲಿ 80-90% ಏನಿದೆ, ಈವನ್ ನಾವು ಮಕ್ಕಳಲ್ಲಿ ನೋಡುವಂಥ ಕ್ಯಾನ್ಸರ್ ಏನಿದೆ, ಸೊ ಅದು ಹೆಚ್ಚಿನ ಇದನ್ನು ನಾವು ಕಂಪ್ಲೀಟ್ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಆಗ್ತದೆ. ಸೊ ಅಂಥ ಕಂಡೀಷನಲ್ಲಿ ನೀವು ಕರೆಕ್ಟ್ ಸಮಯಕ್ಕೆ ಸರಿಯಾಗಿ ನೀವು ಪೀಡಿಯಾಟ್ರಿಕ್ ಸರ್ಜನ್, ಮಕ್ಕಳ ಶಸ್ತ್ರಚಿಕಿತ್ಸಾ ತಜ್ಞರು ಏನಿದ್ದಾರೆ ಅವರ ಕನ್ಸಲ್ಟ್ ಮಾಡಿದರೆ ಮಕ್ಕಳಿಗೆ ಮುಂದಿನ ಒಂದು ಏನು ಹೆಲ್ದಿ ಲೈಫ್ಗೆ ಒಂದು ಅನುಕೂಲವಾಗ್ತದೆ. ಯಾಕಂತ ಹೇಳಿದರೆ ನಾವು ಮಕ್ಕಳು ಅಂತ ಹೇಳಿದರೆ ಅವರ ಜೀವನ ಇನ್ನೂ ಶುರುವಾಗ್ತಾ ಇದೆ ಅಷ್ಟೇ. ಸೊ ಅವರು ಇನ್ನೂ 60, 70, 80 ವರ್ಷ ಬದುಕುವರು. ಸೊ ಅದರಿಂದಾಗಿ ವಯಸ್ಕರಿಗೂ ಮಕ್ಕಳಿಗೂ ನಾವು ಒಂದೇ ಥರ ನೋಡುವ ಹಾಗೆ ಇಲ್ಲ. ಸೊ ಮಕ್ಕಳು ಅಂತ ಹೇಳುವಾಗ ಏನು ಸಣ್ಣ ತೊಂದರೆ ಇದ್ದರೂ ನೀವು ಆದಷ್ಟು ಬೇಗ ಹೋಗಿ ಮಕ್ಕಳ ಶಸ್ತ್ರಚಿಕಿತ್ಸಾ ತಜ್ಞರು ಏನಿದ್ದಾರೆ ಅವರನ್ನು ಸಂದರ್ಶನ ತಗೊಂಡು ಅವರು ಹೇಳಿದಾಗೆ ಸೊ ಅದನ್ನು ಪಾಲಿಸುವುದು ಉತ್ತಮ. ಇಷ್ಟೊತ್ತು ನಮಗೆ ಶಿಬಿರದ ಬಗ್ಗೆ ಹಾಗೂ ಮಕ್ಕಳ ಶಸ್ತ್ರಚಿಕಿತ್ಸೆಯ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.